ಸಾಮಾನ್ಯವಾಗಿ ದೇವರು ತನಗೆ ಪೂಜೆ ಮಾಡುವ ಭಕ್ತರಿಗಾಗಿ ಧರೆಗೆ ಇಳಿದು ಬರುತ್ತಾನೆ. ಆದರೆ ಕೇವಲ ತನ್ನ ತಂದೆ ತಾಯಿ ಸೇವೆಯಲ್ಲಿ ಮಗ್ನನಾಗಿದ್ದ ಭಕ್ತನಿಗಾಗಿ ಸ್ವತಃ ಆ ಶ್ರೀ ಮಹಾವಿಷ್ಣುವೇ ಓಡೋಡಿ ಬಂದು ಅವನು ಎಸೆದ ಒಂದು ಸಣ್ಣ ಇಟ್ಟಿಗೆ ಮೇಲೆ ಯುಗ ಯುಗಗಳಿಂದ ಕಾಯುತ್ತಾ ನಿಂತಿದ್ದಾನೆ ಅಂದ್ರೆ ನೀವು ನಂಬುತ್ತೀರಾ? ಹೌದು, ಇದು ಯಾವುದೇ ಕಾಲ್ಪನಿಕ ಕಥೆಯಲ್ಲ. ಶ್ರೀ ಕ್ಷೇತ್ರ ಪಂಢರಪುರ ಶ್ರೀ ವಿಠಲನ ಮಹಿಮೆಯಾಗಿದೆ. ಪಂಢರಪುರದಲ್ಲಿ ಶ್ರೀ ವಿಠಲ ನಿಂತಿರುವುದು ಆ ಇಟ್ಟಿಗೆ ಮೇಲೆಯೇ. ಇಲ್ಲಿನ ಅತ್ಯಂತ ದೊಡ್ಡ ಪವಾಡ ಅಂತ ಎಲ್ಲರೂ ಹೇಳುತ್ತಾರೆ. ಭಾರತದ ಬಹುತೇಕ ಯಾವುದೇ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಒಳಗೆ ಹೋಗಿ ಮೂರ್ತಿಯನ್ನು ಮುಟ್ಟಲು ಅವಕಾಶ ಸಿಗುವುದಿಲ್ಲ. ಆದರೆ ಪಂಢರಪುರದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ವಿಠಲನ ದಿವ್ಯ ಪಾದ ಮೇಲೆ ತನ್ನ ಹಣೆ ಇಟ್ಟು ನಮಸ್ಕರಿಸಬಹುದಾಗಿದೆ. ರಾಜನಿರಲಿ, ರಂಕನಿರಲಿ, ಜಾತಿ ಮತ ಪಂಥಗಳ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ವಿಠಲನ ಪಾದ ಮುಟ್ಟುವ ಹಕ್ಕಿದೆ. ಭಕ್ತರು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ಉರಿ ಬಿಸಿಲಿನಲ್ಲೂ ಲೆಕ್ಕಿಸದೆ ಸಾಲಿನಲ್ಲಿ ನಿಂತು ವಿಠಲನ ಪಾದ ಸ್ಪರ್ಶ ಮಾಡಿದ ಕ್ಷಣದಲ್ಲೇ ತಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ಹೋಯಿತು ಅಂತ ಭಾವಿಸುತ್ತಾರೆ. ಅಷ್ಟಕ್ಕೂ ಆ ವಿಠಲ ಅಂದರೆ ಪಾಂಡುರಂಗ ಈ ಒಂದು ಪಂಢರಾಪುರಕ್ಕೆ ಬಂದಂತಹ ಆ ರೋಚಕ ಕಥೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಅನ್ನ ಬ್ರಹ್ಮ ಉಡುಪಿಯ ಶ್ರೀಕೃಷ್ಣ, ಕಾಂಚಾಣ ಬ್ರಹ್ಮ ಸಪ್ತಗಿರಿಯ ಶ್ರೀ ವೆಂಕಟೇಶ್ವರ, ನಾದ ಬ್ರಹ್ಮ ಪಂಢರಾಪುರದ ಪಾಂಡುರಂಗ. ಹೀಗೆ ವಿಷ್ಣುವಿನ ವಿವಿಧ ಅವತಾರಗಳು ವಿವಿಧ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿವೆ. ಅದರಲ್ಲೂ 24 ಗಂಟೆ 365 ದಿವಸಗಳು ದೇವರ ನಾಮಸ್ಮರಣೆಯನ್ನು ಸ್ಮರಿಸುವ ಪುಣ್ಯ ಕ್ಷೇತ್ರವೇ ಪಂಢರಾಪುರ. ಓರ್ವ ಭಕ್ತನಿಗೋಸ್ಕರ 28 ಯುಗಗಳ ಕಾಲ ಒಂದೇ ಇಟ್ಟಿಗೆ ಮೇಲೆ ಇಲ್ಲಿ ಭಗವಂತ ಅಂದರೆ ಪಾಂಡುರಂಗ ಅಂದರೆ ವಿಠಲ ನೆಲೆ ನಿಂತಿದ್ದಾನೆ. ವಿಠ ಅಂದರೆ ಇಟ್ಟಿಗೆ, ಸ್ಥಳ ಎಂದರೆ ಸಂಸ್ಕೃತದಲ್ಲಿ ಜಾಗ ಎಂದರ್ಥ. ವಿಠ ಹಾಗೂ ಸ್ಥಳದಿಂದ ಆಗಿದ್ದೇ ವಿಠಲ ಅಂದರೆ ಒಂದೇ ಇಟ್ಟಿಗೆ ಮೇಲೆ ನಿಂತಹ ಭಗವಂತ ಎಂದರ್ಥ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಪುಂಡಲೀಕ ಎನ್ನುವ ಒಬ್ಬ ಮಹಾನ್ ದರೋಡೆಕೋರನಿದ್ದ. ಆತ ಚಿಕ್ಕಂದಿನಿಂದಲೂ ಯೌವನ ಬರುವವರೆಗೆ ಅವನು ತನ್ನ ತಂದೆ ತಾಯಿಗಳಿಗೆ ಹಾಗೂ ಸುತ್ತಲಿನ ಜನರಿಗೆ ಇಲ್ಲ ಸಲ್ಲದ ಕಷ್ಟಗಳನ್ನ ಕೊಟ್ಟು ಅವರನ್ನು ದುಃಖದಲ್ಲಿ ಮುಳುಗಿಸಿದ್ದ. ಒಂದು ದಿನ ಅವನಿಗೆ ಅದೇನು ತಲೆಯಲ್ಲೋ ಬಂತೋ ಗೊತ್ತಿಲ್ಲ, ತಾನು ದರೋಡೆ ಮಾಡಿದ ದುಡ್ಡಿನ ಸಹಾಯದಿಂದ ಕಾಶಿಗೆ ಅಂದರೆ ವಾರಣಾಸಿಗೆ ಹೋಗಲು ನಿರ್ಧಾರ ಮಾಡುತ್ತಾನೆ. ಆದರೆ ಅವನ ಮನಸ್ಸಲ್ಲಿದ್ದಿದ್ದು ಬೇರೇನೆ. ವಿಚಿತ್ರ ಏನೆಂದರೆ ಕಾಶಿಗೆ ಹೋಗುವ ಮಾರ್ಗದಲ್ಲೂ ಕೂಡ ಅವನು ದರೋಡೆ ಸುಲುಗಿಗಳನ್ನು ಮಾಡುತ್ತಾನೆ ಹೋಗುತ್ತಾನೆ. ಹೀಗೆ ಹೋಗುತ್ತಿರುವವನಿಗೆ ಒಬ್ಬ ಋಷಿಗಳು ಭೇಟಿಯಾಗುತ್ತಾರೆ. ಆ ಋಷಿಗಳು ಧ್ಯಾನವನ್ನು ಮಾಡುತ್ತಿರುವಾಗ ಅವರ ವಸ್ತುಗಳನ್ನು ಸಹಿತ ಈ ಪುಂಡಲೀಕ ಕಳ್ಳತನ ಮಾಡುತ್ತಾನೆ. ಇದನ್ನು ಗಮನಿಸಿದ ಋಷಿಗಳು ನಕ್ಕು ಅವನನ್ನು ಕರೆಯುತ್ತಾರೆ. ಅವನು ಮಾಡುವ ಕಾರ್ಯಗಳು ತಪ್ಪೆಂದು ಅವನಿಗೆ ಅರಿವು ಮಾಡಿಕೊಡುತ್ತಾರೆ. ಹಾಗೆಯೇ ನೀನು ಈ ರೀತಿ ಕಳ್ಳತನ ಮಾಡಿ ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೂಡ ಕೇಳುತ್ತಾರೆ. ಆಗ ಪುಂಡಲೀಕ ತಾನು ಕಾಶಿಗೆ ಹೋಗುತ್ತಿರುವೆ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿ ನಕ್ಕು ಮುನಿಗಳು, ಇತರರ ವಸ್ತುಗಳನ್ನ ಸುಲುಗೆ ದರೋಡೆ ಮಾಡುವುದರಿಂದ ನೀನು ಕಾಶಿ ಯಾತ್ರೆ ಮಾಡಿದರೆ ದೇವರು ನಿನಗೆ ಮೆಚ್ಚುವುದಿಲ್ಲ ಎಂದು ಅವನಿಗೆ ಉಪದೇಶ ಮಾಡುತ್ತಾರೆ. ಹೀಗೆ ದೇವರ ದರ್ಶನ ಮಾಡುವುದಕ್ಕಿಂತ ಜೀವಂತ ಇರುವ ತಂದೆ ತಾಯಿಗಳ ಸೇವೆ ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ಅವನಿಗೆ ಸಲಹೆ ನೀಡುತ್ತಾರೆ. ಹಾಗೆಯೇ ತಂದೆ ತಾಯಿಗಳ ಸೇವೆ ಮಾಡುವುದರಿಂದ ಜಗದೊಡೆಯ ಆ ಭಗವಂತ ಅಂದರೆ ಆ ವಿಷ್ಣುವೇ ನಿನ್ನ ಮನೆಯ ಬಾಗಿಲಿಗೆ ಬರುತ್ತಾರೆ ಎಂದು ಋಷಿ ಮುನಿಗಳು ಪುಂಡಲೀಕನಿಗೆ ಹೇಳುತ್ತಾರೆ. ಅಂತಹ ಶಕ್ತಿ ಭಕ್ತಿಯಲ್ಲಿದೆ ಎಂದು ಕೂಡ ಅವನಿಗೆ ಉಪದೇಶ ಮಾಡುತ್ತಾರೆ. ಅವರ ಉಪದೇಶ ಹಾಗೂ ಸಲಹೆಗಳನ್ನು ಕೇಳಿ ಪುಂಡಲೀಕನಿಗೆ ಅಲ್ಲಿಯೇ ಜ್ಞಾನೋದಯ ಕೂಡ ಆಗುತ್ತದೆ. ತಾನು ಇಲ್ಲಿವರೆಗೆ ಮಾಡಿದ ಪಾಪಕೃತ್ಯಗಳು, ದರೋಡೆಯ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ. ಅದಕ್ಕೆ ಪರಿಹಾರ ಹುಡುಕಲು ಅವನು ನಿರ್ಧರಿಸುತ್ತಾನೆ. ಇದರಿಂದ ಪರಿವರ್ತಗೊಂಡ ಪುಂಡಲೀಕ ಕಾಶಿಗೆ ಹೋಗುವ ಬದಲು ನೇರವಾಗಿ ತನ್ನ ಮನೆಗೆ ಬರುತ್ತಾನೆ. ಹಾಗೆಯೇ ದಾರಿಯಲ್ಲಿ ದೋಚಿದ ಬೇರೆಯವರ ವಸ್ತುಗಳನ್ನು ಅವರಿಗೆ ವಾಪಸ್ಸು ಕೊಡುತ್ತಾನೆ. ಆದರೆ ಅವನು ಹೀಗೆ ಅರ್ಧ ದಾರಿಯಲ್ಲಿ ವಾಪಸ್ಸು ಮನೆಗೆ ಬಂದಿದ್ದನ್ನು ಕಂಡು ತಂದೆ ತಾಯಿಗಳು ಮತ್ತು ಸಂಬಂಧಿಕರು ಮತ್ತೆ ಗಾಬರಿಯಾಗುತ್ತಾರೆ. ಕಾರಣ ಅವನ ಕಾಟ ಹೆಚ್ಚಾಗುತ್ತದೆ ಎಂದು ಅವರಿಗೆ ಅರಿವಿರುತ್ತದೆ.
ಆದರೆ ಕಾಲಕ್ರಮೇಣ ಮಗನಲ್ಲಿ ಆದಂತಹ ಬದಲಾವಣೆಗಳನ್ನು ಕಂಡು ಅವರಿಗೆ ಆಶ್ಚರ್ಯದ ಜೊತೆಗೆ ಆನಂದವೂ ಕೂಡ ಆಗುತ್ತದೆ. ಮುಂದೆ ಪುಂಡಲೀಕ ತಂದೆ ತಾಯಿಗಳ ಸೇವೆಯಲ್ಲಿ ನಿರಂತರವಾಗಿ ತೊಡೆದುಕೊಳ್ಳುತ್ತಾನೆ. ಇವನು ಈ ರೀತಿ ತಂದೆ ತಾಯಿಯ ಸೇವೆಯನ್ನು ಮಾಡಿದ್ದನ್ನು ಕಂಡು ಆ ಭಗವಂತ ಕಣ್ಣು ತೆರೆಯುತ್ತಾನೆ. ಆ ಪರಮಾತ್ಮ ವಿಷ್ಣು ಗೋಪಾಲನ ವೇಷದಲ್ಲಿ ಧರೆಗೆ ಬಂದೇ ಬಿಡುತ್ತಾನೆ. ಇತ್ತ ಅನ್ನ ನೀರು ಎನ್ನದೇ ಪುಂಡಲೀಕ ತಂದೆ ತಾಯಿಗಳ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾನೆ ಇರುತ್ತಾನೆ. ಹೀಗೆ ಪುಂಡಲೀಕ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿರುವಾಗ ಆಗ ಅಲ್ಲಿ ಭಗವಂತ ಅಂದರೆ ಗೋಪಾಲ ಅವನ ಮನೆಗೆ ಬರುತ್ತಾನೆ. ಗೋಪಾಲ ಬಂದಿರುವುದನ್ನು ಲೆಕ್ಕಿಸದೆ ಅವನು ತಂದೆ ತಾಯಿಗಳ ಸೇವೆಯಲ್ಲಿ ಮಗ್ನರಾಗುತ್ತಾನೆ. ಆಗ ಗೋಪಾಲ ಅಂದರೆ ಶ್ರೀಕೃಷ್ಣ ಅವನ ಮನೆಗೆ ಬಂದಿರುವ ವಿಷಯವನ್ನು ಅವನಿಗೆ ತಿಳಿಸುತ್ತಾನೆ. ಭಗವಂತನನ್ನು ಕಂಡು ಪುಂಡಲೀಕ, ನಾನು ಈಗ ತಂದೆ ತಾಯಿಗಳ ಸೇವೆಯಲ್ಲಿದ್ದೇನೆ, ನೀನು ಆಮೇಲೆ ಬಾ ಎಂದು ಹೇಳುತ್ತಾನೆ. ಆಗ ಪಾಂಡುರಂಗ ಪುಂಡಲೀಕನಿಗೆ ನೀನು ಕರೆಯುವವರೆಗೂ ನಾನು ಎಲ್ಲಿ ನಿಲ್ಲಲಿ ಎಂದು ಅವನಿಗೆ ಪ್ರಶ್ನೆ ಹಾಕುತ್ತಾನೆ. ಇದನ್ನು ಅರಿತ ಪುಂಡಲೀಕ ತನ್ನ ಮನೆಯಲ್ಲಿದ್ದಂತಹ ಒಂದು ಇಟ್ಟಿಗೆಯನ್ನು ಪಾಂಡುರಂಗನಿಗೆ ಕೊಟ್ಟು ತಾನು ಕರೆಯುವವರೆಗೂ ಇದರ ಮೇಲೆ ನಿಲ್ಲು ಎಂದು ಹೇಳುತ್ತಾನೆ. ಇದೇ ಕಾರಣ ಕೃಷ್ಣ ಅಂದರೆ ಪಾಂಡುರಂಗ ವಿಠಲ ಒಂದೇ ಇಟ್ಟಿಗೆಯ ಮೇಲೆ ಇಲ್ಲಿವರೆಗೂ ನಿಂತಿದ್ದಾನೆ ಎಂದು ಭಕ್ತರ ಅಚಲ ನಂಬಿಕೆಯಾಗಿದೆ. ಅರ್ಥ ದ್ವಾರಕೆಯಲ್ಲಿದ್ದ ರುಕ್ಮಿಣಿಯು ಎಷ್ಟು ದಿನಗಳಾದರೂ ಶ್ರೀಕೃಷ್ಣ ಬರದೇ ಇರುವಾಗ ಅವನನ್ನು ಹುಡುಕಿಕೊಂಡು ಪಂಢರಾಪುರಕ್ಕೆ ರುಕ್ಮಿಣಿಯು ಬರುತ್ತಾಳೆ. ಆಗ ತಾನೂ ಸಹ ಕೃಷ್ಣನ ಜೊತೆ ಶಾಶ್ವತವಾಗಿ ಪಂಢರಾಪುರದಲ್ಲಿ ನೆಲೆಸುತ್ತೇನೆಂದು ಆಶ್ವಾಸನೆ ನೀಡುತ್ತಾಳೆ. ಇದೇ ಕಾರಣ ಇಂದಿಗೂ ಸಹ ಈ ದೇವಾಲಯದ ಒಳಗೆ ಇಟ್ಟಿಗೆಯ ಮೇಲೆ ಶ್ರೀಕೃಷ್ಣನ ವಿಗ್ರಹವಿದ್ದು ಅವನ ಪಕ್ಕದಲ್ಲಿಯೇ ರುಕ್ಮಿಣಿಯ ವಿಗ್ರಹವನ್ನು ನೀವು ಕಾಣಬಹುದಾಗಿದೆ. ನೋಡಿದಿರಾ ಸ್ನೇಹಿತರೆ, ಪಂಢರಾಪುರದಲ್ಲಿ ಯಾವ ರೀತಿ ಶ್ರೀಕೃಷ್ಣ ಪಾಂಡುರಂಗ ಆಗಿದ್ದು, ಯಾವ ರೀತಿ ವಿಠಲ ಆಗಿದ್ದು, ಈ ಕ್ಷೇತ್ರ ಹುಟ್ಟಲು ಈ ಎಲ್ಲ ಘಟನೆಗಳು ಕಾರಣವಾಯಿತು ಎಂದು ಇದರಿಂದ ನಮಗೆ ಗೊತ್ತಾಗುತ್ತದೆ. ಈಗ ನಿಮಗೆ ಪಂಢರಾಪುರದ ಹಲವಾರು ವಿಷಯಗಳು ಗೊತ್ತಾಗಿರಬಹುದು. ಒಂದು ವೇಳೆ ನೀವು ನಿಜಕ್ಕೂ ಪಾಂಡುರಂಗನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಜೈ ಪಾಂಡುರಂಗ ವಿಠಲ ಎಂದು ಸಂಬೋಧಿಸಿ. ಇಂತಹದೇ ಕುತೂಹಲಕಾರಿ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.